ಮಂಗಳೂರಿನ ರಸ್ತೆ ಮತ್ತು ಕೇಂದ್ರ ಮೈದಾನ ಕೇಸರಿಮಯವಾಗಿ ಕಂಗೊಳಿಸ್ತಾ ಇತ್ತು. ಕೇಸರಿ ಬಟ್ಟೆ, ಕೇಸರಿ ರುಮಾಲು ತೊಟ್ಟು ಕೈಯಲ್ಲಿ ಕೇಸರಿ ಧ್ವಜ ಬೀಸುತ್ತಾ ಶೋಭಾಯಾತ್ರೆಯಲ್ಲಿ ಜನರು ಭಾಗಿಯಾದರು. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಆಗ್ರಹಿಸಿ ಮಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಭೆಯಲ್ಲಿ. ನಮ್ಮ ರಕ್ತದ ಕಣ ಕಣ ಕೂಗುತ್ತಿದೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಿಂದುತ್ವದ ಭದ್ರಕೋಟೆಯಾಗಿರುವ ಕರಾವಳಿಯಲ್ಲಿ ಅಯೋಧ್ಯ ರಾಮ ಮಂದಿರಕ್ಕಾಗಿ ಬೇಡಿಕೆ ಜೋರಾಗಿತ್ತು. ಕೇಂದ್ರ ಸರ್ಕಾರ ಮಂದಿರ ನಿರ್ಮಾಣಕ್ಕಾಗಿ ಸಂಸತ್ನಲ್ಲಿ ಮಸೂದೆ ತರಬೇಕೆಂದು ಆಗ್ರಹಿಸಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ವಿಶ್ವ ಹಿಂದೂ ಪರಿಷತ್ನಿಂದ ಬೃಹತ್ ಜನಾಗ್ರಹ ಸಭೆ ನಡೆದಿದೆ. ಸುಮಾರು 50,000ಕ್ಕೂ ಅಧಿಕ ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸಮಾವೇಶದಲ್ಲಿ ಪ್ರಮುಖ ಭಾಷಣ ಮಾಡಿದ ಉಡುಪಿ ಪೇಜಾವರ ವಿಶ್ವೇಶ ತೀರ್ಥ ಸ್ವಾಮೀಜಿ, ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಸಂಯುಕ್ತ ಸಭೆ ಕರೆದು ನಿರ್ಧಾರ ತೆಗೆದುಕೊಳ್ಳಬೇಕು, ಕೋರ್ಟಿನಿಂದ ಹೊರಗೆ ಮಂದಿರ ನಿರ್ಮಾಣದ ಸಮಸ್ಯೆ ಬಗೆಹರಿಸಬೇಕು, ಸುಗ್ರೀವಾಜ್ಞೆ ಅಥವಾ ಶಾಸನ ರಚಿಸಿ ಮಂದಿರಕ್ಕಾಗಿ ನಿರ್ಣಯ ಕೈಗೊಳ್ಳಬೇಕು, ಮಂದಿರ ನಿರ್ಮಾಣಕ್ಕೆ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸುವುದಿಲ್ಲ, ಚುನಾವಣೆಗಾಗಿ ಈ ಆಂದೋಲನವಲ್ಲ, ರಾಮ ಮಂದಿರ ಈ ದೇಶದ ಸ್ವಾಭಿಮಾನವಾಗಿದೆ, ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ಕೂಡ ವಿರೋಧಿಸಿಲ್ಲ, ಕಾಂಗ್ರೆಸ್ ವಿರೋಧಿಸಿದರೆ ಚುನಾವಣೆಯಲ್ಲಿ ಜನ ಪಾಠ ಕಲಿಸ್ತಾರೆ ಅಂತ ಹೇಳಿದ್ರು. ರಾಮ ಜನ್ಮ ಭೂಮಿಯನ್ನು ಪುನಃ ನಾವು ಪಡೆಯುವ ಬಗ್ಗೆ, ಅಲ್ಲಿ ಮಂದಿರವನ್ನು ನಿರ್ಮಾಣ ಆಗುವ ಬಗ್ಗೆ ಈಗ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಬಹುಮತವಿದೆ. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಯವರು ದೃಢ ನಿರ್ಧಾರ ಮಾಡಿ ಇಡೀ ನಮ್ಮ ಜನತೆಯ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಆ ರಾಮ ಮಂದಿರವನ್ನು ನಿರ್ಮಾಣ ಮಾಡುವ ಬಗ್ಗೆ ಮನೆಯಿಂದ ಹೇಳ್ತಾ ಇದ್ದೇವೆ. ಒಂದು ಸುಗ್ರೀವಾಜ್ಞೆ ಅಥವಾ ಸಂಯುಕ್ತ ಸಭೆ, ರಾಜ್ಯಸಭೆ ಮತ್ತು ಲೋಕಸಭೆ ಅದರ ಸಂಯುಕ್ತ ಸಭೆಯನ್ನು ಸೇರಿಸಿ ಅದರಲ್ಲಿ ಬಹುಮತದಿಂದ ತೀರ್ಮಾನ ಮಾಡಬೇಕು. ಇನ್ನು ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಬಜರಂಗದಳ ರಾಷ್ಟ್ರೀಯ ಸಂಯೋಜಕ ಸೋಹನ್ ಸಿಂಗ್ ಸೋಲಾಂಕಿಯವರು ಚಳಿಗಾಲದ ಅಧಿವೇಶನದಲ್ಲಿ ರಾಮ ಮಂದಿರಕ್ಕಾಗಿ ನಿರ್ಣಯ ಕೈಗೊಳ್ಳಬೇಕು, ರಾಮ ಮಂದಿರ ನಿರ್ಮಾಣ ಆದಾಗಲೇ ದೇಶದಲ್ಲಿ ಅಚ್ಚೇ ದಿನ ಬರಲಿದೆ ಎಂದು ಹೇಳಿದರು. कि अरे राम मंदिर बनाएंगे लेकिन तारीख नहीं बताएंगे, और आज जब अयोध्या में लाखों लोग आज वहां पर सभा हो रही है तो ये लोग कह रहे हैं सेना बुलाओ, अयोध्या के अंदर सेना बुलाओ, तारीख की मांग करने वालों ये जो आंदोलन चल रहा है, आज देश के प्रधानमंत्री जी को भी राजस्थान की सभा में कहना पड़ा, बताना पड़ा कि सुप्रीम कोर्ट में कौन लोग जिम्मेदार है जिनके कारण आज निर्णय नहीं हो पाया, ये देश के प्रधानमंत्री जी को भी आज बताना पड़ा. और इसलिए देश की करोड़ों करोड़ जनता आज ऐसा लगता है कि पूरा देश भगवा युग में प्रवेश कर गया है. वे लोग जिन्होंने गोलियां चलाई थी कारसेवकों पर. ರಾಮ ಮಂದಿರ ನಿರ್ಮಾಣಕ್ಕಾಗಿ ಸಂಸತ್ತಿನಲ್ಲಿ ಶಾಸನ ರೂಪಿಸುವ ಬಗ್ಗೆ ಸಂಸದ ನಳಿನ್ಗೆ ಸ್ವಾಮೀಜಿಯವರು ಮನವಿ ಸಲ್ಲಿಸಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಮಂದಿರ ನಿರ್ಮಾಣದ ಕುರಿತಾಗಿ ಯಾವುದೇ ಶುಭ ಸೂಚನೆಗಳು ಕಾಣಬರುತ್ತಿಲ್ಲ. ಇದರಿಂದಾಗಿ ಪ್ರತಿಯೊಬ್ಬ ಹಿಂದೂವಿಗೂ ತೀವ್ರ ನಿರಾಸೆಯಾಗಿದೆ, ನೋವುಂಟಾಗಿದೆ. ಈ ಸಂಕಟಮಯ ಸವಾಲಾತ್ಮಕ ಪರಿಸ್ಥಿತಿಯಲ್ಲಿ ಹಿಂದೂಗಳ ಶ್ರದ್ಧೆಯ, ನಂಬಿಕೆಯ, ಹೆಮ್ಮೆಯ, ಸ್ವಾಭಿಮಾನದ ಪ್ರತೀಕವಾದಂಥ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಸ್ಥಾನದಲ್ಲಿ ಭವ್ಯ ಮಂದಿರ ಶ್ರೀರಾಮ ಮಂದಿರವನ್ನು ನಿರ್ಮಿಸಲು ತಾವು ಮುಂಬರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ಮತ್ತು ಈ ವಿಷಯ ಚರ್ಚೆಗೆ ಬಂದಾಗ ಬೆಂಬಲಿಸಿ ಸರ್ವಾನುಮತದಿಂದ ಶಾಸನವನ್ನು ರೂಪಿಸಿ ಅತಿ ಶೀಘ್ರದಲ್ಲಿ ಭವ್ಯ ಮಂದಿರ ನಿರ್ಮಾಣವನ್ನು ಆರಂಭಿಸಲು ಅನುಕೂಲ ಮಾಡಿಕೊಡುವಂತೆ ತಮ್ಮ ಕ್ಷೇತ್ರದ ಎಲ್ಲ ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದರು, ಕರ ಸೇವಕನಾಗಿದ್ದರಿಂದಲೇ ಸಂಸದನಾಗಲು ಸಾಧ್ಯವಾಯಿತು. ನೀವು ನೀಡಿರುವ ಮನವಿಯನ್ನ ಸಂಸತ್ತಿನಲ್ಲಿ ಪ್ರಸ್ತಾಪಿಸುತ್ತೇನೆ. ನಾನೊಬ್ಬ ಹಿಂದೂ, ಮೊದಲು ಅಯೋಧ್ಯೆ, ನಂತರ ಸಂಸದ ಎಂದು ಹೇಳಿದ್ರು. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು, ಇದು ಈ ದೇಶದ ಕೋಟಿ ಕೋಟಿ ಹಿಂದೂಗಳ ಭಾವನೆ. ಈ ಭಾವನೆಗೆ ಒಬ್ಬ ಲೋಕಸಭಾ ಸದಸ್ಯನಾಗಿ, ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ 92ರ ಕಾರಸಭೆಯಲ್ಲಿ ನಾನು ಒಬ್ಬ ಕರಸೇವಕನಾಗಿ ಭಾಗವಹಿಸಿದರ ಪರಿಣಾಮ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ಅನ್ನುವಂಥ ಎಚ್ಚರಿಕೆಯಿಂದ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೇನೆ.
ಲೋಕಸಭೆ ಇದೆ. ನನಗೆ ವಿಶ್ವಾಸ ಇದೆ 2019ರಲ್ಲಿ ಮಂದಿರ ನಿರ್ಮಾಣದ ಕಾರ್ಯ ಪ್ರಾರಂಭ ಆಗಿಯೇ ಆಗುತ್ತೆ. ಲೋಕಸಭೆಯಲ್ಲಿ ಈ ವಿಷಯ ಈ ಚಳಿಗಾಲದಲ್ಲಿ ಬಂದೇ ಬರುತ್ತೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ನನ್ನ ಸ್ವರವನ್ನು ಸೇರಿಸ್ತೇನೆ. ನನಗೆ ಲೋಕಸಭಾ ಸದಸ್ಯನ ಸ್ಥಾನ 2ನೇದ್ದು, ಮೊದಲದ್ದು ಅಯೋಧ್ಯೆಯ ಮಂದಿರ, ಅಯೋಧ್ಯೆಯ ಮಂದಿರ, ಅಯೋಧ್ಯೆಯ ಮಂದಿರ. ನಾನೊಬ್ಬ ಹಿಂದೂ, ಅದಕ್ಕೋಸ್ಕರ ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನುವಂಥ ಸ್ವರವನ್ನು ನಿಮ್ಮ ಪರವಾಗಿ ನಾನು ಎಬ್ಬಿಸ್ತೇನೆ ಅಂತ ಹೇಳ್ತಾ, ಇದಕ್ಕೂ ಮುನ್ನ ಜ್ಯೋತಿ ವೃತ್ತದಿಂದ ಕೇಂದ್ರ ಮೈದಾನದವರೆಗೆ ಬೃಹತ್ ಶೋಭಾಯಾತ್ರೆ ನಡೆದಿದ್ದು, ಕೇಸರಿ ಧ್ವಜ ಹಿಡಿದು ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದು, ಕರಾವಳಿಯ ಬಿಜೆಪಿ ನಾಯಕರು ಮೆರವಣಿಗೆಗೆ ಸಾಥ್ ನೀಡಿದ್ರು. ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಸೂದೆ ತರುವಂತೆ ಆಗ್ರಹಿಸಲಾಗಿದೆ. ಒಟ್ಟಿನಲ್ಲಿ ರಾಮ ಮಂದಿರ ನಿರ್ಮಾಣದ ಅಜೆಂಡಾದಿಂದ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ಮಂದಿರ ನಿರ್ಮಾಣದ ಬಗ್ಗೆ ಸವಾಲುಗಳನ್ನು ಹೇಗೆ ಎದುರಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.